ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur. ಪ್ರಿಯ ವೀಕ್ಷಕರೇ, ದಸರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ದಸರಾ ಎಂದರೆ ನಮಗೆಲ್ಲರಿಗೂ ನೆನಪಾಗುವುದು ಮೈಸೂರು ದಸರಾ. ಆದರೆ ಈಗ ಮಂಗಳೂರು ದಸರಾ ಕೂಡ ವಿಶ್ವ ಪ್ರಸಿದ್ಧಿಯಾಗಿದೆ. ಶ್ರೀ ಗೋಕರ್ಣನಾಥ ಕ್ಷೇತ್ರದ ವಿಶೇಷವೇನೆಂದರೆ ಇಲ್ಲಿ ನವರಾತ್ರಿಯಂದು ಶಾರದಾ ಮಾತೆ ಹಾಗೂ ನವದುರ್ಗೆಯನ್ನು ಪ್ರತಿಷ್ಠಾಪಿಸುತ್ತಾರೆ. 9 ದಿನಗಳಲ್ಲಿ ಇಲ್ಲಿ ವಿಶೇಷವಾದ ಪೂಜೆಗಳು ಸಲ್ಲುತ್ತದೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ವಿಘ್ನ ನಿವಾರಕನಾದ ವಿನಾಯಕನನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ. ನೀವು ನೋಡುತ್ತಿರುವಂತೆ ನವದುರ್ಗೆಯರು ಕಂಗೊಳಿಸುತ್ತಿದ್ದು ಅವರ ಜೊತೆಗೆ ಶಾರದಾ ಮಾತೆಯಲ್ಲಿ ಕೂಡ ಇಲ್ಲಿ ವಿಶೇಷವಾದ ಪೂಜೆಯು ನಡೆಯುತ್ತದೆ. ಸುರವರ ವರ್ಷಿಣಿ ದುರ್ಧರ ಧರ್ಷಿಣಿ ದುರ್ಮುಖ ಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಮಷ ಮೋಷಿಣಿ ಘೋಷರತೆ ಧನುಜ ನಿರೋಷಿಣಿ ದಿತಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ನವದುರ್ಗೆಯು ಪಾರ್ವತಿಯ 9 ಬೇರೆ ಅವತಾರಗಳೆಂದು ನಂಬಿಕೊಳ್ಳಲಾಗಿದೆ. ಇಲ್ಲಿ ನೀವು ನೋಡುತ್ತಿರೋದು 2ನೇ ಅವತಾರ ಶೈಲಪುತ್ರಿ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಎಲ್ಲ ದೇವಿಗಳಿಗೆ ಮುಂದೆ ಎಂದೆನಿಸುವ ಆದಿಶಕ್ತಿಯನ್ನು ಮೊದಲನೇದಾಗಿ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಶರಣಾಗತ ವೈರಿ ವಧೂವರ ವೀರ ಭಯದಾಯಕರೇ ತ್ರಿಭುವನ ಮಸ್ತಕ ಶೂಲ ವಿರೋಧಿ ಶಿರೋಧಿ ಕೃತಾಮಲ ಶೂಲಕರೇ ದುಮಿ ದುಮಿ ತಾಮರ ದುಂದುಭಿನಾದ ಮಹೋಮುಖರೀಕೃತತೆ ಮಕರೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಜಗಜ್ಜನನಿ ಶ್ರೀ ದುರ್ಗೆಯ ನವಶಕ್ತಿಯಲ್ಲಿ 2ನೆಯ ಸ್ವರೂಪವು ಬ್ರಹ್ಮಚರಣಿಯದಾಗಿದೆ. ಇಲ್ಲಿ ಬ್ರಹ್ಮ ಎಂದರೆ ಶಬ್ದದ ಅರ್ಥ ತಪಸ್ಸು. ನೀವು ನೋಡುತ್ತಿರುವ ಹಾಗೆ ಬ್ರಹ್ಮಚರಣಿಯು ತಪಸ್ಸಿನಲ್ಲಿ ಕೂತಿರುವ ಹಾಗಿದೆ. ಜಗಜ್ಜನನಿ ಶ್ರೀ ದುರ್ಗೆಯ 3ನೇ ಶಕ್ತಿಯ ಹೆಸರು ಚಂದ್ರಘಂಟ ಎಂದಾಗಿದೆ. ನವರಾತ್ರಿಯ ಉಪಾಸನೆಯಂದು 3ನೇ ದಿನವಾದ ಇವರದೇ ವಿಗ್ರಹದ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ. ದಾರಿಕಾಸುರನ ಕೊಂದು ಧರೆಗೆ ಸುಖ ತಂದ ಪರಮ ಮಂಗಳೆ ತಾಯೆ ದುರ್ಗೆ
ನಿನ್ನಯ ಸೇವೆಯನ್ನು ಭಕ್ತಿಯಲ್ಲಿ ಮಾಡಲಿಕ್ಕೆ ಭಾಗ್ಯವನ್ನು ಕೊಡುತ್ತಾಯೆ ನನಗೆ. ದಾರಿಕಾಸುರನ ಕೊಂದು ಧರೆಗೆ ಸುಖ ತಂದ ಪರಮ ಮಂಗಳೆ ತಾಯೆ ದುರ್ಗೆ. ನಿನ್ನಯ ಸೇವೆಯನ್ನು ಭಕ್ತಿಯಲ್ಲಿ ಮಾಡಲಿಕ್ಕೆ ಭಾಗ್ಯವನ್ನು ಕೊಡುತ್ತಾಯೆ ನನಗೆ, ಭಾಗ್ಯವನ್ನು ಕೊಡುತ್ತಾಯೆ ನನಗೆ. ಜಗಜ್ಜನನಿ ಶ್ರೀ ದುರ್ಗೆಯ 4ನೇ ಸ್ವರೂಪವನ್ನು ಕೂಷ್ಮಾಂಡನಿ ಎಂದು ಕರೆಯಲಾಗಿದೆ. ತನ್ನ ಮಂದ ಹಾಗೂ ಮಧುರ ಸ್ವಭಾವದಿಂದ ಇಡೀ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸಿದ ಇವರನ್ನು ಕೂಷ್ಮಾಂಡನಿ ಎಂದು ಕರೆಯುತ್ತಾರೆ. ಜಗನ್ಮಾತೆ ಶ್ರೀ ದುರ್ಗೆಯ 5ನೇ ಸ್ವರೂಪವನ್ನು ಸ್ಕಂದಮಾತೆ ಎಂದು ಹೆಸರಿಂದ ಕರೆಯಲಾಗುತ್ತದೆ. ಈ ಭಗವಾನ್ ಸ್ಕಂದನು ಕುಮಾರ ಕಾರ್ತಿಕೆ ಎಂಬ ಹೆಸರಿಂದಲೂ ಕರೆಯಲ್ಪಡುತ್ತಾರೆ. ಜಗನ್ಮಾತೆ ಶ್ರೀ ದುರ್ಗೆಯ 6ನೇ ಸ್ವರೂಪದ ಹೆಸರು ಕಾತ್ಯಾಯಿನಿ. ಇವರು ಕಾತ್ಯ ಎಂಬ ಋಷಿಯವರಲ್ಲಿ ಮಗಳ ಅವತಾರದಲ್ಲಿ ಜನಿಸಿದ್ದಾರೆ ಎನ್ನುವ ಕಥೆಯೂ ಇದೆ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವಾ ಮಹಾದೇವಾ, ಆವಾ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ಮಹಾಕಾಳಿಯು ಜಗನ್ಮಾತೆ ಶ್ರೀ ದುರ್ಗೆಯ 7ನೇ ಸ್ವರೂಪವಾಗಿದ್ದು, ಇವರ ಮೈ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪು ಬಣ್ಣದಾಗಿದೆ.
ದುರ್ಗೆಯ 8ನೇ ಸ್ವರೂಪವೇ ಮಹಾಗೌರಿಯದ್ದಾಗಿದೆ. ಇವರು ತಮ್ಮ ಪಾರ್ವತಿ ರೂಪದಲ್ಲಿ ಶಿವನನ್ನು ಪತಿಯನ್ನಾಗಿ ಪಡೆದುಕೊಳ್ಳಲು ಮಹಾಘೋರ ತಪಸ್ಸನ್ನು ಮಾಡಿದ್ದಾರೆಂದು ಹೇಳಲಾಗಿದೆ. ಜಗನ್ಮಾತೆ ಶ್ರೀ ದುರ್ಗಾದೇವಿಯ 9ನೇ ಶಕ್ತಿಯ ಹೆಸರೇ ಶ್ರೀ ಸಿದ್ಧಿದಾತ್ರಿ ಎಂದು. ಇವಳು ಎಲ್ಲ ಥರದ ಸಿದ್ಧಿಯನ್ನು ಕೊಡುವಂಥವಳು ಎಂದು ಭಕ್ತರು ನಂಬಿ ಬಂದಿದ್ದಾರೆ. ನವರಾತ್ರಿಯ ಮೊದಲನೇ ದಿನದಂದು ಗಣಪತಿ, ನವದುರ್ಗೆ ಹಾಗೂ ಶಾರದಾ ಮಾತೆಯನ್ನು ಪ್ರತಿಷ್ಠಾಪಿಸುತ್ತಾರೆ. 9 ದಿನಗಳಲ್ಲಿ ಇಲ್ಲಿ ವಿಧ ವಿಧವಾದ ಪೂಜೆಗಳು ನಡೆಯುತ್ತವೆ. ವಿಜಯದಶಮಿಯಾದ ಇಂದು ಈ ನವ ವಿಗ್ರಹಗಳನ್ನು ಹಾಗೂ ಶಾರದಾ ಮಾತೆ ಮತ್ತು ಗಣಪತಿಯನ್ನು ವಿಜೃಂಭಣೆಯಾದ ಮೆರವಣಿಗೆಯಲ್ಲಿ ಕರೆದೊಯ್ಯುತ್ತಾರೆ. ದಸರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ಈಗ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮವು ಮುಂದುವರಿಯುತ್ತದೆ. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್ ಲಿಮಿಟೆಡ್, Mangalore, the ultimate home shop, Udupi, Puttur. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಐಗಿರಿನಂದಿನಿ ವಿಷ್ಣುನಂದನುತೆ ಅರವಿಂದ್ಯ ಶಿರಸಿನಿ ವಿಷ್ಣು ವಿಷ್ಣುನುತೆ ಕೇಶಿತಿ ಕಂಠೂರಿ ಕುಟುಂಬತೆ ಜಹಿಷಾಸುರಮಯಕಪರ್ದಿನಿ ಹರ್ಷಿಣಿ ದುರ್ಮುಖಮರತೆ ಶಂಕರತ್ಮಶಮೋಷಿನಿ ತನುಜಗಿ ಸುತರೋಷಿಣಿ ಜಯ ಜಯ ಹೇ ಪ್ರಮರ್ದಿನಿ ಶೈಲಸು वैजम्बकदम्बवासिनि शिखरि शिरो हिमालय शलय मध्य मधुरे मञ्जिनि कैटिरासरते हे महिषानि रम्य कपलसुते शतण्डितरुण्डविण्ड गजाधिविभुगजगण्ड परामृगाधिपते जगण्डनिपुणविपातिताधिपते महिषासुरम्यकपर्ते रणदुर्मदुदित दुर्धरतिभृते तारधुरेणूतकृतपते मधुराशयज्ञवदूतकृते जय
जयासुरमर्दिनि शै ಹಾಗೆ ಇವತ್ತು ನಮ್ಮೊಂದಿಗಿದ್ದಾರೆ ಊರಿನವರಾದ ಕುದ್ರೋಳಿ ಇವರು. ಒಂದು ದೊಡ್ಡ ಕೇಳೋಣ ಈ ಮಂಗಳೂರು ದಸರಾ ವೀಕ್ಷಕರಿಗೆ ಮೊದಲನೇದಾಗಿ ದಸರಾ ಇದ್ದೇನೆ. ವರ್ಷಗಳ ಹಿಂದೆ ಹೇಳಿದ್ರೆ ಜನ ದೇವಸ್ಥಾನಗಳು ಅಷ್ಟಕ್ಕೆ ಸೀಮಿತ ಆಗಿತ್ತು. ಆ ಗೋಕರ್ಣೇಶ್ವರ ಕ್ಷೇತ್ರದಲ್ಲಿ ಯಾವ ದಸರಾ ಹಬ್ಬ ನಿಜವಾದ ಅರ್ಥದಿಂದ ಮಂಗಳೂರು ಒಂದು ಐತಿಹಾಸಿಕ, ಇವತ್ತು ಮೈಸೂರಲ್ಲಿ ವೈಭವ, ಇವತ್ತು ಇಡೀ ಮಂಗಳೂರು ಜಾಗುವಂಥ ರೀತಿ ಕುದ್ರೋಳಿ ಶ್ರೀ ಗೋಕರ್ಣೇಶ್ವರ ಆಗಿದ್ರೆ ದಸರಾ ಹಬ್ಬ. ನಾನೊಬ್ಬ ಕುದ್ರೋಳಿಯ ನನ್ನ ಊರಲ್ಲಿ ನಡೀತಿರುವಂಥ ಈ ಹಬ್ಬಕ್ಕೆ ಈ ಮಂಗಳೂರು ಭಾಳ ಹೆಮ್ಮೆ ಪಡ್ತೇನೆ. ಆ ಒಂದು ಅದ್ಭುತವಾದ ಸಾಧನೆ ಈ ಎಲ್ಲಿರುವಂಥ ಶ್ರೀ ಜನಾರ್ದನ ಪೂಜಾರಿಯನ್ನು ನಾನು ಸ್ಮರಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯ. ಎಂತ ಅಂದ ಶಾರದಮ್ಮ, ಈ ಶಾರದೆಯನ್ನು ನೋಡಿದ್ರೆ ಅಂದ ಎಂಥ ಚಂದೇನು ಎಂತ ಶಾರದಮ್ಮರೆರಡು ಕಣ್ಣು ನನಗೆ ನಿನ್ನ ನೋಡಗೆ ಸಾಲದಮ್ಮ. ಅಂದ ಎಂಥ ಚಂದ ನಿನ್ನ ನೋಡಗೆ ಸಾಲದಮ್ಮರೆರಡು ಕಣ್ಣು ನನಗೆ. ಆಸೆ ತುಂಬಿತ ಕೋಟಿ ಜನುಮ ಬರಲಿಮ್ಮ, ಆಸೆ ತುಂಬಿತ ಕೋಟಿ ಜನುಮ ಬರಲಿಮ್ಮ. ಜೀವ ಕುಣಿಯಿತ ಅಭಯ ಹಸ್ತ ನೋಡಮ್ಮ, ನಿನ್ನ ಶಿರವು ಭಾಗಿತ ಪಾದ ಕಮಲದಲ್ಲಮ್ಮ. ಚಂದ ಶಾರದ ನೋಡಲೆರಡು ಕಣ್ಣಮ್ಮ, ನಿನ್ನನು ನನಗೆ ಸಾಲದ. ಶಕ್ತಿ ನಿನ್ನಲಿದ ನಿನ್ನಸೆ ಬಂದಿತಮ್ಮ, ಶಕ್ತಿ ನಿನ್ನಲಿದ ನಿನ್ನಸೆ ಬಂದಿತಮ್ಮದಂಥ ಮಾತುಗಳ ಒಳ್ಳೆ ರತ್ನನೆ ಹಾಡಿಸಮ್ಮ. ಭಾವಭಕ್ತಿ ತುಂಬ ಒಳ್ಳೆ ರಾಗ ಹಾಡಿಸಮ್ಮ. ಅಲ್ಲಿ ಇಲ್ಲಿ ಓಡಮ್ಮ, ಅಲ್ಲಿ ಶಾರದಮ್ಮ, ಇಲ್ಲಿ ಓಡಮ್ಮ, ಅಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಇಮ್ಮ ನಿನ್ನ ಬೇಂದು ಕೇಳನಮ್ಮ, ಎಣೆ ತಂತಿ ಮಾಡಿನುಮ ನನ್ನ ಬೇರೆಸು ಶಾರದಮ್ಮ. ಅಂದ ಎಂಥ ಚಮಾನೇನು ಎಂದ ಶಾರದಮ್ಮಲೆರಡು ಕಣ್ಣು ನನಗೆ ನಿನ್ನ ನೋಡಗೆ ಸಾಲದಮ್ಮಲೆರಡು ಕಣ್ಣು ನನಗೆ. ವಿಶೇಷ ಕಾರ್ಯಕ್ರಮಕ್ಕೆ ಈಗ ಹೋಮದ ನಂತರ ಕಾರ್ಯಕ್ರಮವು ಪ್ರಾಯೋಜಕರು ಕೆನರಾ ಬ್ಯಾಂಕ್, ಎಸ್ಸಿ ಮ್ಯಾಂಗ್ಲೋರ್, ದ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಉಡುಪಿ, ಪುತ್ತೂರು.
ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದಸರಾ ಮಹೋತ್ಸವದ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಇದ್ದಾರೆ ಪ್ರವೀಣ್ ಅವರು. ಬನ್ನಿ ಅವರ ಹತ್ರ ತಿಳ್ಕೊಳ್ಳೋಣ ಈ ದಸರಾ ಮಹೋತ್ಸವದ ಬಗ್ಗೆ. ಹಲೋ, ನಮಸ್ಕಾರ. ನಾನು ಪ್ರವೀಣ್ ಅಂತ. ನಾನು ಕುದ್ರೋಳಿಗೆ ಲಾಸ್ಟ್ ಬಂದದ್ದು 2012, ಈಗ 2017. ಭಾರಿ ಖುಷಿ ಆಗ್ತದೆ. ಲೈಟ್ಸು, 9 ಮೂರ್ತಿಗಳು ನೋಡಿ ತುಂಬ ಸಂತೋಷ. ಪ್ರಿಯ ವೀಕ್ಷಕರೇ, ದಸರಾ ಮಹೋತ್ಸವವನ್ನು ನೋಡಿ ಆನಂದಿಸಲು ಬಂದಿರುವ ಜನರೊಂದಿಗೆ ನಾವು ಈಗ ಮಾತಾಡೋಣ. ನೀವು ಹೇಳಿ ನಿಮ್ಮ ಅನಿಸಿಕೆ ಮಂಗಳೂರು ದಸರಾ ಮಹೋತ್ಸವದ ಬಗ್ಗೆ. ಇದು ಮಂಗಳೂರಲ್ಲಿ ತುಂಬ ಪ್ರಸಿದ್ಧವಾದ ದಸರಾ. ಸೊ ಪ್ರತಿ ವರ್ಷ ಇಲ್ಲಿಗೆ ಬರ್ತೇವೆ ನಮ್ಮ ಫ್ರೆಂಡ್ಸ್ ಜೊತೆಗೆ. ಇಲ್ಲಿ ಬರುವಾಗ ತುಂಬ ಖುಷಿ ಅನ್ನಿಸ್ತದೆ. ಇಲ್ಲಿ ಅಲಂಕಾರ, ಇಲ್ಲಿನ ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ಇಲ್ಲಿ ಬಂದು ಖುಷಿ ಆಗ್ತದೆ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ. ಎಲ್ಲಿ ಕೂಡ ದಸರಾ ಇಷ್ಟು ಚೆನ್ನಾಗಿ ಮಾಡಲ್ಲ ಅಂತ ಅನಿಸುತ್ತೆ. ಕುದ್ರೋಳಿ ದಸರಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಲ ಬಂದರೂ 9 ದಿನ ಕೂಡ ಬರುವ ಅಂತ ಅನಿಸ್ತದೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ದೇವರು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾರೆ. ಮೈಸೂರು ದಸರಾ ಇದುವರೆಗೂ ಹೋಗಲಿಲ್ಲ, ಸೊ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಮಂಗಳೂರು ದಸರಾ ತುಂಬ ಚೆನ್ನಾಗಿದೆ. ಮಂಗಳೂರು ದಸರಾವನ್ನು ಸಂಭ್ರಮಿಸಲು ಮಂಗಳೂರು ಮಾತ್ರವಲ್ಲದೆ ದೇಶದ ವಿವಿಧ ರಾಜ್ಯಗಳಿಂದಲೂ ನಮ್ಮೊಂದಿಗಿದ್ದಾರೆ ಜನರು. ಬನ್ನಿ ನಾವು ಮಾತಾಡೋಣ ಇವರೊಂದಿಗೆ. ಇವರು ಏನು ಅನ್ನಿಸ್ತಾರೆ ನಮ್ಮ ಮಂಗಳೂರು ದಸರಾದ ಬಗ್ಗೆ ಎಂದು. मैं यहाँ पहली बार आया हूँ मंगलुरु में. यहाँ का मैं बंगाल से बिलोंग करता हूँ. वहाँ का दुर्गा पूजा तो बहुत अच्छा होता है, पर यहाँ का जो प्रोसेसन निकल रहा है वो काफ़ी खूबसूरत है. बहुत अच्छा मंदिर को सजाया गया है और हमें काफ़ी अच्छी लग रही है. बहुत खुशी हो रही है पहली बार ऐसा देखकर कनाडा में. और यहाँ के लोग काफ़ी अच्छे हैं. थैंक यू. ಬನ್ನಿ ಅಮಿತಾ ಜೊತೆ ಮಾತಾಡೋಣ ಹಾಗೂ ಅವರಿಂದ ತಿಳ್ಕೊಳ್ಳೋಣ ಮಂಗಳೂರು ದಸರಾ ಬಗ್ಗೆ. ಮಂಗಳೂರು ದಸರಾ ಅಂದರೆ ಕುದ್ರೋಳಿ ಅಂದರೆ ತುಂಬ ಎಲ್ಲರೂ ಬರುವಂಥದ್ದೇ ಪ್ಲೇಸ್. ಯಾಕಂದರೆ ಇಲ್ಲಿಯ ದಸರಾ ನೋಡಲಿಕ್ಕೆ ಎಲ್ಲೆಲ್ಲಿ ಯಾವ ಕಡೆಯಿಂದ ಎಲ್ಲೆಲ್ಲಿ ಊರಿನವರಿಂದ ಬರ್ತಾರೆ. ಯಾಕಂದರೆ ಅಷ್ಟು ಅಂದರೆ ಇಲ್ಲಿಯ ಡೆಕೋರೇಷನ್ ಆಗಲಿ ಅಥವಾ ದಸರಾ ಎಲ್ಲವೂ ನೋಡಲಿಕ್ಕೆ ತುಂಬ ಖುಷಿ ಅನ್ನಿಸ್ತಿದೆ. ಯಾವ ಊರಿನವರು ಸಹ ಬರ್ತಿದ್ದಾರೆ. ಅಂದರೆ ನೋಡಿದಷ್ಟು ಕಣ್ಣಲ್ಲಿ ನೋಡಿದಷ್ಟು ಸಾಕಾಗೋದಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಎಷ್ಟು ವರ್ಷಗಳಿಂದ ಬರ್ತಿದ್ದೀರಾ ನೀವು? ನಾವು ಬರ್ತಾನೆ ಇದ್ದೇವೆ, ಆದರೆ ಒಂದು 3-4 ವರ್ಷದಿಂದ ಬರ್ತಿದ್ದೇವೆ. ವೀಕ್ಷಕರೇ, ಸುರೇಶ್ ಭಟ್ ಅವರು ನಮ್ಮೊಂದಿಗೆ ಇದ್ದು ಈ ಮಂಗಳೂರು ದಸರಾದ ಬಗ್ಗೆ ಕೆಲವು ಮಾತುಗಳನ್ನು ಆಡಲು ಇಚ್ಛಿಸ್ತಾರೆ. ಇಲ್ಲಿ ನಡೆದ ಸನ್ಮಾನ್ಯ ಬಂಧು ಭಗಿನಿಯರೇ, ಭಕ್ತಾದಿಗಳೇ, ಇದೊಂದು ಮೈಸೂರು ದಸರಾದ ರೀತಿಯಲ್ಲಿ ಮಂಗಳೂರು ದಸರಾ ಪೂಜಾರಿಯವರು ಮಾಡಿ ನಾನೊಂದು 25 ವರ್ಷದಿಂದ ಇದನ್ನು ಅಟೆಂಡ್ ಮಾಡ್ತಾ ಇದ್ದೇನೆ. ಅದು ನಿಜವಾಗಿ ಇದು ನಮ್ಮದು ಪುಣ್ಯದ ಕೆಲಸ. ಅವರು ಬ್ಯಾಂಕಿನ ಸಚಿವರಾಗಿದ್ದಾಗ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಆವಾಗ ಎಣಿಸಿದೆ, ಪೂಜಾರಿಯವರು ಎಲ್ಲ ಬಡವರಿಗೆ 1,500 4% ಬಡ್ಡಿಯಲ್ಲೆಲ್ಲ ಕೊಟ್ಟಾಗ ಇವರು ಏನಪ್ಪ ಇದೊಂದು ಮಾಡ್ತಾ ಇದ್ದಾರೆ ಅಂತ ಎಣಿಸಿದೆ. ಈಗ ನೋಡುವಾಗ ಅವರು ಮಾಡಿದ ಒಂದು ಪುಣ್ಯ ಕಾರ್ಯ ಮಂಗಳೂರಿಗೆ ಒಂದು ಸಂಪತ್ತಿದು. ಯಾಕೆ ಹೇಳಿದರೆ, ಯಾವ ಪ್ರದೇಶದಿಂದ ಬಂದವರು, ಇಲ್ಲಿಂದ ಬಂದವರು, ಮಂಗಳೂರಿಗೆ ಬ್ಯಾಂಗ್ಳೂರಿಂದ ಬಂದವರು ಎಲ್ಲ ಇದನ್ನು ನೋಡದೆ ಹೋಗುವುದಿಲ್ಲ. ಸಾವಿರಾರು ಜನ ಬಂದು ನೋಡಿ ಹೋಗ್ತಾರೆ. ಇಲ್ಲಿ 10 ದಿನ ಯಾವ ರೀತಿಯಲ್ಲಿ ನಡೀತದೆ ಹೇಳಿದರೆ, ಎಲ್ಲ ರೀತಿಯಲ್ಲಿ ಬಹಳ ಖುಷಿಯಲ್ಲಿ ಎಲ್ಲ ಜನರಿಗೂ ಊಟ ಇದೆಲ್ಲ ಕೊಡ್ತಾ ಇದ್ದಾರೆ ಅವರು. ಇದು ನೋಡುವಾಗ ನಮಗೆ ಮೈಸೂರು ದಸರಾಕ್ಕೆ ಹೋದಾಗೆ ಅದಕ್ಕಿಂತಲೂ ಜಾಸ್ತಿ ಅನುಭವ ಆಗುತ್ತಾ ಇದೆ. ಹಾಗಾಗಿ ಪೂಜಾರಿಯವರಿಗೆ ದೇವರು ಇನ್ನೂ ಸ್ವಲ್ಪ ತುಂಬ ಆಯುಷ್ಯ ಕೊಟ್ಟು ಇಂಥ ಕೆಲಸಗಳನ್ನು ಮಾಡಿದ್ದಕ್ಕೆ ನಾನು ಅವರನ್ನು ಅಭಿನಂದಿಸ್ತೇನೆ. ಸಾರ್ವಜನಿಕರ ಪರವಾಗಿ ಇದು ಇನ್ನೂ ವಿಜೃಂಭಣೆಯಿಂದ ಇನ್ನೂ ಇದಕ್ಕಿಂತ 3 ಪಾಲು ಜಾಸ್ತಿಯಾಗಿ
ಜನರೆಲ್ಲ ಸಹ ಬಂದು ಇದನ್ನು ವೀಕ್ಷಿಸಿ ಈ ದೇವರ ನಮ್ಮ ಗೋಕರ್ಣನಾಥ ಕ್ಷೇತ್ರದ ಪರವಾಗಿ ನಾನು ಎಲ್ಲ ಜನರಲ್ಲಿ ಕೇಳಿಕೊಳ್ತೇನೆ, ಇದು ದೇವಿಯ ಇದೊಂದು ಸಂಭ್ರಮ ಇದೆ, ಅದು ನೋಡುವಾಗ ದಸರಾದ್ದೇ ನೆನಪಾಗುತ್ತೆ. ಸೊ ಎಲ್ಲರೂ ಬಂದು ಇದನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ಬಂದು ಸೇರಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ತುಳು ಸಿನಿಮಾ ರಂಗದ ಆರ್ಟಿಸ್ಟ್ ನಮ್ಮೊಂದಿಗಿದ್ದಾರೆ ಸುಕಲತಾ ಶೆಟ್ಟಿ ಅವರು. ಬನ್ನಿ ಅವರ ಹತ್ರ ಮಾತಾಡೋಣ. ಹೇಳಿ ಸುಕಲತಾ ಶೆಟ್ಟಿ ಅವರೇ, ನಿಮಗೆ ಈ ಮಂಗಳೂರು ದಸರಾ ಎಷ್ಟು ವರ್ಷದಿಂದ ಬರ್ತೀರಾ ಹಾಗೂ ನಿಮ್ಮ ಅನುಭವಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ. ನಾವು ಸಾಧಾರಣ ಒಂದು 10-15 ವರ್ಷದಿಂದ ಈ ಟೆಂಪಲ್ಗೆ ಬರ್ತಾ ಇದ್ದೇವೆ. ಇಲ್ಲಿದು ಒಂದು ಕಾರಣಕ್ಕೆ ಅಂದರೆ ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಎಲ್ಲಿ ನಮಗೆ ಭಕ್ತಿಗೀತೆ ಆಡಲಿಕ್ಕೆ ಆಗದಿದ್ರು ಈ ಟೆಂಪಲ್ಗೆ ಬಂದ ಕೂಡಲೇ ಅದು ಎಲ್ಲಿಂದ ನಮಗೆ ಸ್ವರ ಬರ್ತದಂತ ನಮಗೆ ಗೊತ್ತಾಗಲ್ಲ. ಅದು ಕೃಷ್ಣನ ದಯೆ ಅಂತ ಹೇಳ್ಬೋದು. ನಾನು ಇಲ್ಲಿ ಬೆಳಿಗ್ಗೆ ಹೆಕ್ಕ ಭಜನೆ ಬರ್ತದೆ. ಆವಾಗ ನಾನು ಒಂದು ಬೆಳಿಗ್ಗೆಯಿಂದ ಮರುದಿನ ಬೆಳಿಗ್ಗೆ ತನಕ ನಾನು ಭಜನೆ ಮಾಡ್ತೇನೆ. ಆಗ ಎಲ್ಲರೂ ಹೇಳ್ತಾರೆ, ನಿಮಗೊಂದು ಸುಸ್ತಾಗೋದಿಲ್ವ ಮಾರ್ಯಾರೆ ಅಂತ ಕೇಳ್ತಾರೆ. ಆದರೆ ನಾನು ಹೇಳೋದು, ಆ ಭಗವಂತನ ದಯದಿಂದ ನನಗೆ ಸುಸ್ತ ಅಂತ ಇಲ್ಲ. ಈಗ ಈ ಶಾರದೆ ಹೋಗುವಾಗ ಸಹ ನಾನು ಬೆಳಿಗ್ಗೆ ತನಕ ಇರ್ತೇನೆ. ನಾನಂದರೆ ಎಲ್ಲ ಜನರು ನನ್ನ ಹಿಂದೆಯಿಂದ ಬರ್ತಾರೆ, ನೀವಿದ್ದೀರಾ, ನಾವಿದ್ದೇವೆ. ಹಾಗೆ ಬೆಳಿಗ್ಗೆ ಕೆಲವರು ಗಂಡಸರು ಸಹ ಹೇಳ್ತಾರೆ, ಮೇಡಮ್ ನೀವು ಇರಲೇಬೇಕು, ನೀವು ಇದ್ದರೆ ನಮಗೆ ಬೆಳಗ್ಗೆ ಆಗೋದೇ ಗೊತ್ತಾಗೋದಿಲ್ಲ. ಅಷ್ಟು ಖುಷಿ. ಅಂದರೆ ಡ್ಯಾನ್ಸ್ ಮಾಡ್ತಾ ಭಕ್ತಿಗೀತೆ ಆಡ್ತಾ ಕೊಂಡೋಗ್ತಾ ಇರ್ತೇವೆ. ಆದರೆ ಸುಸ್ತು ಅಂತ ಏನಾಗೋದಿಲ್ಲ. ಈ ಟೆಂಪಲ್ಗೆ ಬಂದ ಮೇಲೆ ನನಗೆ ತುಂಬ ಶಕ್ತಿ, ಭಜನೆ ಹೇಳೋದಕ್ಕೆ ತುಂಬ ಶಕ್ತಿ ಬಂದಿದೆ. ಆದರೆ ಇನ್ನೊಂದು ದಿನ ಶಿವರಾತ್ರಿಗೆ ನನಗೆ ಒಂದು ರಾತ್ರಿಯಿಂದ ಬೆಳಿಗ್ಗೆ ತನಕ ಒಬ್ಬಳಿಗೆ ಒಂದು ಭಜನೆ ಮಾಡಬೇಕಂತ ತುಂಬ ಆಸೆ ಇದೆ. ತುಂಬ ಸಲ ನಾನು ಅಧ್ಯಕ್ಷ ಹತ್ರ ಕೇಳಿದ್ದೇನೆ. ಇನ್ನೊಂದು ಸಲ ತುಂಬ ಇಷ್ಟದಿಂದ ಕೇಳಬೇಕು ಅವ್ರ ಹತ್ರ. ಕೇಳಿದರೆ ಅವ್ರು ಖಂಡಿತ ನನಗೆ ಚಾನ್ಸ್ ಕೊಡ್ತಾರೆ. ಅದು ಹೇಳ್ಬೇಕಂತ ತುಂಬ ಆಸೆ ಇದೆ. ಆ ಭಗವಂತ ನನಗೆ ಕರುಣಿಸಬೇಕಂತ ನಾನು ದೇವರ ಹತ್ರ ಕೇಳ್ತಾ ಇದ್ದೇನೆ. ಒಂದು ಭೂಮಿ ಮೇಲೆ ಇದ್ದದಕ್ಕೆ ಯಾವುದಾದ್ರೂ ಒಂದು ಹೆಸರು ಉಳಿಬೇಕಂತ ನನಗೊಂದು ಆಸೆ ಇದೆ. ನಾನು ತುಂಬ ಯಕ್ಷಗಾನ ಆರ್ಟಿಸ್ಟ್, ಫಿಲ್ಮ್ ಆರ್ಟಿಸ್ಟ್, ಸಿಂಗ್ ಮಾಡ್ತೇನೆ. ಎಲ್ಲ ದೇವರು ನನಗೆ ಕೊಟ್ಟಿದ್ದಾರೆ. ಅದು ಇದೊಂದು ನಾನು ದೇವರ ಹತ್ರ ಬೇಡ್ತಾ ಇದ್ದೇನೆ. 12 ಗಂಟೆ ಭಜನೆ ಮಾಡುವಂಥ ಶಕ್ತಿ ನನಗೆ ಭಗವಂತ ಕೊಡಬೇಕಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ನಿಮ್ಮ ಆಸೆ ಬೇಗ ನೆರವೇರಿಸಂತ ನಾವು ಕೇಳಿಕೊಳ್ತೇವೆ. ಥ್ಯಾಂಕ್ ಯು. ಈ ಕ್ಷೇತ್ರದ ಭಕ್ತರು ನಮ್ಮೊಂದಿಗಿದ್ದಾರೆ, ಬನ್ನಿ ಅವರ ಹತ್ರ ಮಾತಾಡೋಣ. ಹೇಳಿ ಸರ್, ನಿಮ್ಮ ಅನಿಸಿಕೆ ಬಗ್ಗೆ. ನಮ್ಮ ಅನಿಸಿಕೆ ಬಗ್ಗೆ ಈಗಾಗಲೇ ತಿಳಿದವರ ಮಟ್ಟಿಗೆ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದಾಗಿದೆ ಈ ದಸರಾ ಕಾರ್ಯಕ್ರಮ. ಮುಖ್ಯವಾಗಿ ಇದಕ್ಕೆ ಹೇಳುವುದಾದರೆ ನಮ್ಮ ರೂವಾರಿ, ನಮ್ಮ ಹಿರಿಯ ನಾಯಕರಾದ ಶ್ರೀ ಜನಾರ್ದನ ಪೂಜಾರಿ ಅವರೊಂದು ಒಳ್ಳೆಯ ರೀತಿಯ ಮಾರ್ಗದರ್ಶನ ನಮಗೆ ಇಷ್ಟ ತನಕ ಸಿಕ್ಕಿದೆ. ಇನ್ನು ಮುಂದೆಯೂ ಅವರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದ ಇನ್ನು ಮುಂದೆ ಈ ದಸರಾ ಕಾರ್ಯಕ್ರಮ ಈ ಪ್ರಪಂಚದಲ್ಲಿ ಈಗಾಗಲೇ ಇದು ಗುರುತಿಸಿಕೊಂಡಿದೆ. ಅದೇ ರೀತಿ ನಮ್ಮ ಈ ಭಕ್ತರು ಕೂಡ ಇಲ್ಲಿ ಯಾವ ಒಂದು ಭಕ್ತರು ಕೂಡ ಸಹ ಯಾವ ರೀತಿಯ ಒಂದು ಅವಕಾಶ ಕೊಡದೆ ಎಲ್ಲ ಜಾತಿ ಧರ್ಮದವರು ಈ ನಮ್ಮ ನಾರಾಯಣ ಗುರುಗಳು ಏನು ತತ್ವವನ್ನು ನಮ್ಮ ಆದರ್ಶವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಅದರ ಅಕ್ಷರಕ್ಷ ಪಾಲಿಸ್ತಾ ಬಂದಿರ್ತಾರೆ. ಅದೇ ರೀತಿ ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ದೇವರು ಇನ್ನೂ ಮುಂದಕ್ಕೂ ಒಳ್ಳೆಯ ರೀತಿ ದಸರಾ ಕಾರ್ಯಕ್ರಮ ನಡೆಯಬೇಕು. ಸನ್ಮಾನ್ಯ ಜನಾರ್ದನ ಆಶೀರ್ವಾದ ಅವರ ಜೀವಂತ ಮಾರ್ಗದರ್ಶನವನ್ನು ನಾವು ನೋಡಲು ಇನ್ನೂ ಬಯಸುತ್ತೇವೆ. ಅವರಿಗೆ ದೇವರು ಆರೋಗ್ಯ ಅವಶ್ಯ ಇನ್ನೂ ನಮ್ಮಿಂದ ಕೊಡಬೇಕು. ಈ ಭಕ್ತರಿಗೆ ಎಲ್ಲ ರೀತಿಯವರು ತುಂಬ ಮುಖ್ಯವಾಗಿ ಅವರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಭಕ್ತರು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಭಕ್ತರ ಮುಖಾಂತರ ಸಹ ಹೇಳುವುದಷ್ಟೇ, ಅಂಥ ನಮ್ಮ ನಾಯಕರಿಗೂ ನಮ್ಮಿಂದ ಆದಷ್ಟು ನಾವು ಸಹ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ. ಅವರಿನ ಮಾರ್ಗದರ್ಶನ ಇನ್ನೂ ನಮಗೆ ಬೇಕು ಅಂತ ಹೇಳ್ತಾ ಇಲ್ಲಿ ಎಲ್ಲ ನಮ್ಮ ಭಕ್ತರಿಗೆ ಸಹ ನಾವು ವಂದನೆಯನ್ನು ಸಲ್ಲಿಸ್ತಿದ್ದೇವೆ. ಹಾಗೂ ಈ ಮಹೋತ್ಸವದ ಬಗ್ಗೆ ಏನು ಹೇಳ್ತೀರಿ? ಈ ಮೆರವಣಿಗೆ, ಟ್ಯಾಬ್ಲೋಗಳು ಹಾಗೂ ವೇಷಭೂಷ ಇದರ ಬಗ್ಗೆ ನೀವು ಹೇಗೆ ಅದನ್ನು ಮ್ಯಾನೇಜ್ ಮಾಡಿ ನಿಮ್ಮ ವಾಲಂಟಿಯರ್ಸ್ ಎಲ್ಲ ಹೇಗೆ ಇದನ್ನು ನಿಭಾಯಿಸ್ಕೊಂಡು ಹೋಗ್ತಾರಂತ 2 ಮಾತು ಹೇಳ್ಬೋದಾ? ವೇಷಭೂಷಣದ ಬಗ್ಗೆ ಇಲ್ಲಿ ಏನು ವಿಷಯ ಏನಂದರೆ, ಇಲ್ಲಿ ನಾವು ಯಾರನ್ನು ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಯಾರು ಇದು ಮಾಡ್ತಾ ಇಲ್ಲ, ಎಲ್ಲ ಅವರೇ ಆ ರೀತಿಯ ಒಂದು ಕಾರ್ಯಕ್ರಮ ಇಲ್ಲಿ ನಡೆದ ಉಂಟು. ಮುಖ್ಯವಾಗಿ ಹೇಳುವುದಾದರೆ ಇಲ್ಲಿ ಯಾವುದೇ ಇಲ್ಲ, ಜಾತಿ ಮತವಾಗಲಿ ಯಾವುದೇ ವ್ಯಕ್ತಿಯ ಒಂದು ಮುಖಾಂತರ ಇಲ್ಲಿ ಇದು ಮಾಡುವುದಿಲ್ಲ. ಎಲ್ಲ ನಾವು ಬಾಂಧವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಅದೊಂದು ಮುಖ್ಯ ಉದ್ದೇಶ ಇಲ್ಲಿ ಏನಂದರೆ ಅದೇ, ಎಲ್ಲ ಜನಸಂಖ್ಯೆಯವರು ಸೇರಿ ಯಾರೇ ಆ ಜಾತಿ ಈ ಜಾತಿ ಎಂಬ ಭೇದಭಾವವಿಲ್ಲ. ನಾರ್ಯ ತತ್ವದಲ್ಲಿ ಯಾವುದೂ ಇಲ್ಲ ನಮಗೆ. ಎಲ್ಲ ಒಂದೇ ಮತ, ಒಂದೇ ಜಾತಿ, ಒಂದೇ ಅದೇ ನಾವು ಅಕ್ಷರಶಃ ಪಾಲ್ಗೊಂಡು ಈಗ ಟ್ಯಾಬ್ಲೋಸ್ ಆಗಿ ಯಾವುದೇ ಒಂದು ತೊಂದರೆಗೆ ಅವಕಾಶ ಕೊಡದೆ ಎಲ್ಲ ವೀಕ್ಷಕರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ವೀಕ್ಷಣೆ ಮಾಡಬೇಕು. ಹಾಗೂ ದೇವರ ಇಲ್ಲಿ ದರ್ಶನ ಕೂಡ ಒಳ್ಳೆಯ ರೀತಿ ಅದು ಅವರಿಗೆ ಆಗಬೇಕಂತ ನಮ್ಮದೆಲ್ಲರದೊಂದು ಬಯಕೆ.
ಈ ಕ್ಷೇತ್ರದ ಯುವ ಸ್ವಯಂ ಸೇವಕರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಹತ್ರ ಮಾತಾಡಿ ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ. ನಮಸ್ತೆ, ಎಲ್ರಿಗೂ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಪ್ರತಿ ವರ್ಷ ನಡೆಯುವಂತೆ ಈ ಸಲ ಕೂಡ ಮಂಗಳೂರು ದಸರಾ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದು ಮಂಗಳೂರು ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿ. ಹಾಗೆ ಇಲ್ಲಿ ಬರುವಂಥ ಭಕ್ತಾಭಿಮಾನಿಗಳು ವಿದೇಶದಿಂದ ಕೂಡ ಬರ್ತಾ ಇದ್ದಾರೆ. ಕಳೆದ 9 ದಿನಗಳಲ್ಲಿ ನಾವು ನಮ್ಮ ಕೋಟಿ ಚೆನ್ನಯ ಯುವ ವೇದಿಕೆ ವತಿಯಿಂದ ನಾವು ಸತತವಾಗಿ 9 ದಿನ ಕೂಡ ಸ್ವಯಂ ಸೇವಕ ಒಂದು ಸೇವೆ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಹಾಗೂ ಬರುವ ಭಕ್ತರಿಗೆ ನಮ್ಮ ಈ ಕ್ಷೇತ್ರದ ಗೋಕರ್ಣನಾಥೇಶ್ವರ ಹಾಗೆ ನಾರಾಯಣ ಗುರುಸ್ವಾಮಿ ಆಗಲಿ ಹಾಗೆ ನಮ್ಮ ಶಾರದಾ ಮಾತೆ ಎಲ್ರಿಗೂ ಬಹಳ ಹಾರೈಸಲಿ ಎಂದು ನಮ್ಮ ಆಶಯ. ಸೊ ನಿಮ್ಮ ಸೇವೆ ಅಂದರೆ ಯಾವ ರೀತಿಯ ಸೇವೆ, ಏನು ಕೊಡುಗೆ ನಿಮ್ಮದು 9 ದಿನದಲ್ಲಿ? 9 ದಿನದಲ್ಲಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮಗೆ ಮೊದಲನೇದಾಗಿ ಅವರು ಕಮಿಟಿಯಿಂದ ನಮಗೆ ಕೊಟ್ಟಿದ್ದಾರೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಕೂಡ ಅದರ ಜೊತೆಯಲ್ಲಿ ಕೂಡ ನಾವು ಸ್ವಯಂ ಸೇವಕರಾಗಿ ಪಾರ್ಕಿಂಗ್ ವಿಷಯದಲ್ಲಿ ಆಗಲಿ ಹಾಗೆ ಇಲ್ಲಿ ನಮ್ಮ ರಷ್ಯಾದ ಕೂಡಲೇ ನಾವು ಇಲ್ಲಿ ವರಾಂಡದಲ್ಲಿ ಕೂಡ ಅಲ್ಲಿ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಹಾಗೂ ಎಲ್ಲ ಥರದಲ್ಲಿ ನಾವು ಕೂಡ ಇದರಲ್ಲಿ ನಾವು ಭಾಗವಹಿಸಿ ನಮಗೆ ಸೇವೆ ಮಾಡಲಿಕ್ಕೆ ಆ ದೇವರು ಹಾರೈಸಿದ್ದಾರೆ. ಅದೇ ಒಂದು ಖುಷಿಯ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೊತೆ ಎಲ್ಲ ಕೋಟಿ ಚೆನ್ನಯ ಯುವ ವೇದಿಕೆ ಪದಾಧಿಕಾರಿಗಳಾಗಲಿ ಸ್ವಯಂ ಸೇವಕರಿದ್ದಾರೆ, ಸದಸ್ಯರಿದ್ದಾರೆ. ಹಾಗೆ ಅವರಿಗೂ ಕೂಡ ಹಾಗೆ ಎಲ್ರಿಗೂ ಕೂಡ ಈ ಸರಸ್ವತಿ ಮಾತೆ ಎಲ್ರಿಗೂ ಹಾರೈಸಲಿ ಅಂತ ಹೇಳ್ತಾರೆ. ಬೆಳಗಾವಿಯಿಂದ ಮಂಗಳೂರು ದಸರಾವನ್ನು ನೋಡಲು ಬಂದಿರೋ ಬಸವರಾಜರೊಂದಿಗೆ ಮಾತಾಡೋಣ. ಹೇಳಿ ಬಸವರಾಜ್ ಅವರೇ, ಈ ಮಂಗಳೂರು ದಸರಾವನ್ನು ನೀವು ಮೊದಲು ಸಲ ನೋಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ? ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ಮಂಗಳೂರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಕೇಳಿದ್ದೆ, ಬಟ್ ನೋಡಿದಾಗ ಅನಿಸ್ತಾ ಇದೆ ತುಂಬ ವಿಜೃಂಭಣೆಯಿಂದ ಈ ಒಂದು ದಸರಾ ನವರಾತ್ರಿ ಉತ್ಸವವನ್ನು ತುಂಬ ಕೊನೆಯ ದಿನ ಅಂತ ಅನಿಸುತ್ತೆ. ಕೊನೆಯ ದಿನ ನಾನು ಬಂದು ನೋಡಿದಾಗ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ, ತುಂಬ ಖುಷಿ ಅನ್ನಿಸ್ತಾ ಇದೆ. ಮತ್ತು ಬೇರೆ ಕಡೆಯಿಂದ ಇದು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಅವರ ಸೈಡ್ ಈಗ ಗದಗ ಡಿಸ್ಟಿಕ್ಕಿಂದ ಬಂದು ಅವರ ಕರಡಿ ಮಜಲ್ ಆಗಿರ್ಬೋದು, ಡೊಳ್ಳ ಕುಣಿತ ಈ ಥರ ಎಲ್ಲ ನೋಡಿದ್ವಿ, ತುಂಬ ಖುಷಿ ಆಯಿತು. ಸರ್, ತಮ್ಮ ಹೆಸರು ಹಾಗೂ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳ್ಬೋದು? ನಾನು ಮನೋಹರ್ ಕುಮಾರ್ ಅಂತ, ಬೆಳ್ತಂಗಡಿ ತಾಲೂಕು ಇಳಂಚಲ ಗ್ರಾಮದಿಂದ ಬಂದಿದ್ದೇನೆ. ಮಂಗಳೂರು ದಸರಾ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ನಾನೊಂದು 10 ವರ್ಷದಿಂದ ಬರ್ತಾ ಇದ್ದೇನೆ. ಇಲ್ಲಿ ಬರುವಂಥದ್ದು ಇಲ್ಲಿ ನೋಡುವುದೇ ಒಂದು ತುಂಬ ಚೆಂದ. ಮತ್ತು ನಮ್ಮ ಜನಾರ್ದನ ಪೂಜಾರಿ ಅವರ ಒಂದು ಏನು ಕನಸಿದೆ ಅದೆಲ್ಲ ಮಂಗಳೂರು ಗೋಕರ್ಣನಾಥ ಕ್ಷೇತ್ರದ ಮೂಲಕ ಅದು ಕಾರ್ಯರೂಪಕ್ಕೆ ಬರ್ತಾ ಇರುವಂಥದ್ದು ನಮಗೆ ತುಂಬ ಸಂತಸದಾಯಕವಾದಂಥ ವಿಚಾರವಾಗಿದೆ. ಮಂಗಳೂರು ನಗರದ ಶಾಸಕರಾದ JR ಲೋಬ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಹತ್ರ ಮಾತಾಡೋಣ. ಈ ದಿವಸ ನಮ್ಮ ಮಂಗಳೂರಿನ ದಸರಾ ಮಹೋತ್ಸವದ ಅಂಗವಾಗಿ ಶಾರದಾ ಪೂಜೆಯನ್ನು ಮಾಡಿ ಇವತ್ತು ಸಂಜೆ ಮೆರವಣಿಗೆಯನ್ನು ಕೂಡ ಆರಂಭಿಸಲಾಯಿತು. ಸಹಸ್ರಾರು ಜನ ಈ ಒಂದು ದಸರಾಕ್ಕೆ, ಮಂಗಳೂರು ದಸರಾಕ್ಕೆ ಬರ್ತಾ ಇದ್ದಾರೆ. ಬಹುಶಃ ಇವತ್ತಿಗೆ ನಮ್ಮ ಮೈಸೂರು ದಸರಾವನ್ನು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಮಂಗಳೂರು ದಸರಾನೇ ಬಹಳ ಪ್ರಾಮುಖ್ಯವಾಗಿದೆ. ಇದು 27 ವರ್ಷಗಳ ಹಿಂದೆ ಏನು ಆರಂಭವಾಯಿತು. ಇವತ್ತಿಗೆ ಅದನ್ನು ಇಡೀ ಈ ಗೋಕರ್ಣನಾಥೇಶ್ವರ ದೇವಸ್ಥಾನದ ವತಿಯಿಂದ ನಮ್ಮ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿಯವರು ಮತ್ತು ಅವರ ಜೊತೆಗೆ ಅವರಿಗೆ ಸಹಕಾರ ಮಾಡಿರುವಂಥ ನಮ್ಮ ಸಾಯಿರಾಮ್ರವರು, ನಮ್ಮ ಮುಂಬಯಿಯ ಬಿಲ್ಲವ ಸಮಾಜದ ಅಧ್ಯಕ್ಷರಾದ ಜಯಶ್ರೀ ಸುವರ್ಣರವರು, ನಮ್ಮ ಪದ್ಮರಾಜರವರು, ಹರಿಕೃಷ್ಣ ಬಂಟ್ವಾಳರವರು, ಹೀಗೆ ಹಲವಾರು ಮಂದಿ ಅವರಿಗೆ ಜೊತೆಯಲ್ಲಿ ಸಹಕಾರ ನೀಡಿ ಈ ಒಂದು ದಸರಾವು ಇವತ್ತಿಗೆ ಎಲ್ಲರೂ ನೆನಪಿಟ್ಟುಕೊಳ್ಳುವಂಥ ಒಂದು ಸ್ಥಿತಿಗೆ ತರಲಾಗಿದೆ. ಈ ದಿವಸ ನಾನು ಎಲ್ಲರಿಗೂ ಕೂಡ ಈ ದಸರಾದ ಹಬ್ಬದ ನಮ್ಮ 9 ದಿವಸದ ಶುಭ ದಿವಸಗಳ ಈ ಒಂದು ಅಭಿನಂದನೆಗಳು ಅಥವಾ ಇದೊಂದು ಶುಭಾಶಯಗಳನ್ನು ನಾನು ಎಲ್ಲ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇದರ ಜೊತೆಯಲ್ಲಿ ನನಗೆ ಭಾಳ ಸಂತೋಷವಾಯಿತು ಅಂದರೆ ನಮ್ಮ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ಅವರ ಆರೋಗ್ಯ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಇವತ್ತು ಈ ದಸರಾಕ್ಕೆ ಬಂದು ಚಾಲನೆಯನ್ನು ನೀಡಿದ್ದಾರೆ. ಇದರ ಜೊತೆಯಲ್ಲಿ 2 ಯೋಜನೆಗಳನ್ನು ಅವರು ಇವತ್ತು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಇಲ್ಲಿ ಘೋಷಣೆ ಮಾಡಿದ್ದಾರೆ. ಒಂದು ಆರೋಗ್ಯ
ನಿಧಿ ಯೋಜನೆ ಈ ಬಡವರಿಗೆ ಆರೋಗ್ಯಕ್ಕೆ ಕೊಡುವಂಥ ಒಂದು ಪರಿಹಾರಕ್ಕೋಸ್ಕರ. ಇನ್ನೊಂದು ವಿದ್ಯಾನಿಧಿ, ಬಡವರಿಗೆ ವಿದ್ಯೆಯನ್ನು ಕೊಡುವಂಥ ಒಂದು ಯೋಜನೆ. ಈ ಒಂದು ಕ್ಷೇತ್ರದ ಮುಖಾಂತರ ಆಗುವಂಥ ಒಳ್ಳೆಯ ಕೆಲಸಕ್ಕೆ ಬಹುಶಃ ಎಲ್ಲ ಜನರು ಸಹಕರಿಸಬೇಕಾಗ್ತದೆ. ನಾನು ಕೂಡ ನನ್ನ ಕಡೆಯಿಂದ ಆಗುವಂಥ ಆರ್ಥಿಕ ಸಹಾಯವನ್ನು ಈ ದೇಣಿಗೆಯನ್ನು ಈ ಒಂದು ಇದಕ್ಕೆ ವಿದ್ಯಾನಿಧಿ ಅಥವಾ ಆರೋಗ್ಯ ನಿಧಿಗೆ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಖಂಡಿತವಾಗಿ ನಾನು ಕೊಡ್ತೀನಿ. ಅದು ಕೊಡುವಂಥ ಸಮಯದಲ್ಲಿ ನನ್ನ ಸಾಮರ್ಥ್ಯಕ್ಕೆ ಸರಿಯಾಗಿ ನಾನು ಕೊಡಲಿಕ್ಕೆ ಪ್ರಯತ್ನಿಸ್ತೀನಿ. ಜೊತೆಯಲ್ಲಿ ಎಲ್ಲ ಜನರು ಕೂಡ ಇದಕ್ಕೆ ಮುಂದೆ ಬಂದು ಸಹಕರಿಸಬೇಕಾಗಿ ನಾನು ವಿನಂತಿಸ್ತೇನೆ. ಯಾಕಂದರೆ ಈ ರೀತಿಯ ದೇವಸ್ಥಾನಗಳ ಮುಖಾಂತರ ಸುಧಾರಣೆ ಕೆಲಸಗಳು ಆದರೆ ಮಾತ್ರ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಬಡವರಿಗೆ ಮುಖ್ಯವಾಗಿ ಆರೋಗ್ಯಕ್ಕೆ ಮತ್ತು ವಿದ್ಯೆಗೆ ಭಾಳಷ್ಟು ಸಹಕಾರಿಯಾಗ್ತದೆ. ಅದರ ಜೊತೆಯಲ್ಲಿ ನಾನು ಒಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದೀನಿ. ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿಯವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಷ್ಟೊಂದು ಶ್ರಮಪಟ್ಟರು. ಇವತ್ತಿಗೆ ಅವರ ಆರೋಗ್ಯ ಕುಂದುತ್ತಾ ಇದೆ. ಭಗವಂತನ ಅವರಿಗೆ ಮುಂದಿನ ಹಲವಾರು ವರ್ಷಗಳ ಈ ಒಂದು ದಸರಾ ಸಮಾರಂಭವನ್ನು ನಡೆಸಲಿಕ್ಕೆ ಭಗವಂತನು ಬೇಕಾಗುವಂಥ ಆರೋಗ್ಯವನ್ನು ಅವರಿಗೆ ದಯಪಾಲಿಸಲಿ. ಅವರು ನಮಗೆ ಮುಂದಕ್ಕೂ ಕೂಡ ನಾಯಕರಾಗಿ ಬೇಕು, ಇಡೀ ಸಮಾಜಕ್ಕೆ ನಾಯಕರಾಗಿ ಬೇಕು. ಅವರ ಕೆಲವು ತತ್ವಗಳಿವೆ, ಆ ತತ್ವಗಳು ಇಡೀ ಸಮಾಜದ ಸುಧಾರಣೆಗೆ ಬೇಕಾಗಿದೆ. ಭಗವಂತನ ಆ ಕೃಪೆಯನ್ನು ಮಾಡಲಿ ಅಂತ ಈ ದಿವಸ ನಾನು ಪ್ರಾರ್ಥನೆ ಮಾಡಿದ್ದೀನಿ ಮತ್ತು ಅದು ಸಿದ್ಧಿ ಆಗಲಿ ಅಂತ ನಾನು ಆಶಿಸ್ತೇನೆ. ನೋಡಿದಿರಲ್ಲ ವೀಕ್ಷಕರೇ, ಮಂಗಳೂರು ದಸರಾ ಶಾರದಾ ಮಾತೆ ಹಾಗೂ ನವದುರ್ಗೆಯ ಆಶೀರ್ವಾದ ಸದಾ ನಮ್ಮ ಹಾಗೂ ನಿಮ್ಮ ಮೇಲೆ ಇರಲಿ ಎಂದು ಹೇಳುತ್ತಾ ಈ ದಸರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ವೀಕ್ಷಿಸಿ ಸ್ಪಂದನ. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur.